ಪ್ರದೇಶದಲ್ಲಿ ನಡೆದ ರಾಜಕೀಯ ರ್ಯಾಲಿಯಲ್ಲಿ ಶಿವಸೇನೆಯ ಕಾರ್ಯಕರ್ತನೊಬ್ಬ ಮಾಸ್ಕ್ ಧರಿಸಲು ಪರದಾಡಿದ ವಿಡಿಯೋ ವೈರಲ್ ಆಗಿದ್ದು ನೆಟ್ಟಿಗರು ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದಾರೆ. ಗೋರಖ್ಪುರದಲ್ಲಿ ನಡೆದ ಶಿವಸೇನೆಯ ರ್ಯಾಲಿಯಲ್ಲಿ ವ್ಯಕ್ತಿಯೊಬ್ಬರು N95 ಮುಖವಾಡವನ್ನು ಧರಿಸಲು ಪ್ರಯತ್ನಿಸುತ್ತಿರುವುದು ಮತ್ತು ಅದನ್ನು ಸರಿಯಾಗಿ ಹಾಕಿಕೊಳ್ಳಲು ವಿಫಲವಾಗಿರುವ ವಿಡಿಯೋ ಜನಸಾಮಾನ್ಯರನ್ನು ನಗೆಗಡಲಲ್ಲಿ ತೇಲಿಸುತ್ತಿದೆ. 2 ನಿಮಿಷಗಳ ವಿಡಿಯೋದಲ್ಲಿ ಶಿವಸೇನೆ ಸಂಸದ ಧೈರ್ಯಶೀಲ್ ಮಾನೆ ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾಗ ಹಿಂದೆ ಕಾಣಿಸಿದ ಕಾರ್ಯಕರ್ತ ಮಾಸ್ಕ್ ಧರಿಸುವುದು ಹೇಗೆಂದು ಗೊಂದಲಕ್ಕೊಳಗಾದನು. ಒಮ್ಮೆ ಹಣೆ ಕಣ್ಣು ಮುಚ್ಚಿಕೊಂಡು ಅಂತಿಮವಾಗಿ ವೇದಿಕೆಯಲ್ಲಿ ಇನ್ನೊಬ್ಬ ಸಹಾಯಕರ ಸಹಾಯ ಪಡೆದ ನಂತರ ಮಾಸ್ಕ್ ಸರಿಯಾಗಿ ಧರಿಸುವಲ್ಲಿ ಯಶಸ್ವಿಯಾದರು. ಚುನಾವಣೆಯ ಗದ್ದಲದ ನಡುವೆ ಈ ಉಲ್ಲಾಸಮಯ ಕ್ಷಣವು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಮೂಲ ವಿಡಿಯೋಗೆ ಒಂದಷ್ಟು ಎಡಿಟ್ ರೂಪದಲ್ಲೂ ಹರಿದಾಡುತ್ತಿದೆ. ಯಾರೋ ಒಬ್ಬರು ಸ್ಕೂಪ್ ವಿಡಿಯೋವನ್ನು ರಚಿಸಿದ್ದಾರೆ. ಕ್ಲಿಪ್ನಲ್ಲಿ ಡಾನ್ನ ಶೀರ್ಷಿಕೆ ಸಂಗೀತವನ್ನು ಪೂರ್ವದಲ್ಲಿ ಸೇರಿಸಿದ್ದಾರೆ. ಅಂತಿಮವಾಗಿ ಮುಖವಾಡವನ್ನು ಧರಿಸುವಲ್ಲಿ ವ್ಯಕ್ತಿ ಯಶಸ್ವಿಯಾಗುತ್ತಿದ್ದಂತೆಯೇ ಪ್ರೇಕ್ಷಕರು ಸಂಭ್ರಮಿಸುತ್ತಿದ್ದ ಸ್ಟಾಕ್ ಫುಟೇಜ್ ಅನ್ನು ಸೇರಿಸಿದ್ದಾರೆ. ಒಟ್ಟಾರೆ ಖುಷಿ ಪಡಲು ಇದನ್ನು ಬಳಸಿದ್ದಾರೆ. ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.